कृष्ण चरणागतं कृष्ण ಕೃಷ್ಣಂ ಒಂದೇ ಜಗದ್ಗುರುಂ. ಶ್ರೀ ಕೃಷ್ಣನ ಪರ್ವ ಕಾಲ, ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭ ಪರ್ವಕಾಲ. ಈ ಪರ್ವಕಾಲದಲ್ಲಿ ಸ್ಪಂದನ ಸಾದರಪಡಿಸ್ತಾ ಇದೆ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾಗತಂ ಕೃಷ್ಣ. ಈ ಕಾರ್ಯಕ್ರಮ ಸರಣಿಯಲ್ಲಿ ವಿಶೇಷ ಕಾರ್ಯಕ್ರಮ ಶ್ರೀಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಲೆ, ಕರಾವಳಿಯ ಪ್ರಧಾನ ಕಲೆಯಾದಂತಹ ಯಕ್ಷಗಾನ, ಅದರಲ್ಲಿ ಮತ್ತೊಂದು ವಿಭಾಗ ತಾಳಮದ್ದಲೆ. ಈ ತಾಳಮದ್ದಲೆಯಲ್ಲಿ ಈ ಹೊತ್ತು ಅಂಕುರ ಯಕ್ಷಬಳಗ ಉಡುಪಿ ಇವರು ಸಾದರಪಡಿಸುವಂತಹ ವಿಶೇಷ ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಲೆ ಶ್ರೀಕೃಷ್ಣ ಸಂಧಾನ. ಈ ಕಾರ್ಯಕ್ರಮಕ್ಕಿದೋ ನಿಮಗಿದೋ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ಗುರು ಗಣಪತಿಭ್ಯಾಂ ನಮಃ. ಆ ಅರರ ನಿನ್ನಯ ಮಗಿಮೆ ಜನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಗಿಮೆ ಜನು ಪೊಗಳಲಳವಲ್ಲ, ಧರಣಿ ಜನು ಪೊತ್ತಿರ್ದ ಮಾಶೇಷ ಹರಿದೋ ಹರನ ಸುಕುಮಾರದ ಕಲಾಗಮಕ್ಕೆ ಸಾಕಾರ ಹರಯೊಳು ವಿಶೇಷ ಮದಭೋರ ವಿಘ್ನೇಶ ದೇವ ಜಗದೀಶ ಮೊದದಿಂದ ನಿನ್ನ ಧನುಜಾರಿ ದ್ರೌಪದಿಯ ಸಂತೈಸಲನ್ನೇ ಗೋ ಧನುಜಾರಿ ದ್ರೌಪದಿಯ ಸಂತೈಸಲನ್ನೇ ಗೋ ಮಣಿಮಯವರು ಧಾರು ಕಂಬಿಡಿಗೋ ದುರ್ಜನರೆಡೆಗೆ ಪೋಪುದೆಂದ ಗಣಿತಾಯುಧವ ಸಾತ್ಯಕಿ ತುಂಬಿದೌರದೊಳು ಅನಿಮಿಷರು ಜಯತು ಜಯವೆಂದೆನಲು, ಅನಿಮಿಷರು ಜಯತು ಜಯವೆಂದೆನಲು, ಮಂಗಳ ಮುಹೂರ್ತದಲ್ಲಿ ವನಜಾಕ್ಷನೇರ್ದ ಆಸ್ಯಂದನವನು, ವನಜಾಕ್ಷನೇರ್ದ ಆಸ್ಯಂದನವನು. ಧನುಜಾರಿಯಾಗಿ ಅನುಜೆಯಾಗಿರುವಂತಹ ದ್ರೌಪದಿಯನ್ನ ಸಂತೈಸಿದ್ದೇನೆ. ಧನುಜಾರಿಯಾಗಿ ಅಲ್ಲ, ಧನುಜಾರಿಯಾದ ನಾನು ಆಕೆಯನ್ನ ಸಂತೈಸಿದ್ದೇನೆ. ಈ ಹಿಂದೆ ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪಾಂಡವರನ್ನ ಗಮನಿಸಿದವನು. ತುಂಬಿದಂತಹ ಸಭೆಯಲ್ಲಿ ದ್ರೌಪದಿಗೆ ಆದಂತಹ ಅವಮಾನವನ್ನು ಕೂಡ ಕಂಡವನು. ಅಂತಹ ಸಂದರ್ಭದಲ್ಲಿ ಸೆಡೆದೆದ್ದಂತಹ ಭೀಮಸೇನ ದುಶ್ಯಾಸನನ ಉರವನ್ನ ಬಗೆಯುತ್ತೇನೆ, ದುರ್ಯೋಧನನ ಊರುಗಳನ್ನು ಮುರಿಯುತ್ತೇನೆ ಎನ್ನುವುದಾಗಿ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಈ ಹೊತ್ತು ಪಾಂಡವರಿಗೆ ಸಿಗಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಡಿಸುವಕ್ಕೋಸ್ಕರವಾಗಿ ಪಾಂಡವರ ರಾಯಭಾರಿಯಾಗಿ ನಾನು ಹೊರಟು ನಿಂತಹ ಅನಿವಾರ್ಯತೆಯಲ್ಲಿದ್ದೇನೆ. ಪಾಂಡವರ ಎಲ್ಲರ ಹತ್ತಿರಕ್ಕೆ, ಜೊತೆಯಲ್ಲಿ ಪಾಂಡವರ ಮಡದಿಯಾಗಿರುವಂತಹ ದ್ರೌಪದಿಯ ಹತ್ತಿರಕ್ಕೆ ಹೋಗಿ ಕೇಳಿದಾಗ ಹೇಳಿದಳಲ್ಲ ಅವಳು, ಈ ರೀತಿಯ ಪ್ರತಿಜ್ಞೆಯನ್ನು ಮಾಡಿಯೂ ಕೂಡ ನನ್ನ ಕಣ್ಣೆದುರಿಗೆ ಕಾಣಿಸುತ್ತಾ ಇರುವಂತಹ ಅವಳ ಮುಡಿಯನ್ನ ನೋಡಿಯೂ ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಸೂಚಿಸದೆ ಸಂಧಾನಕ್ಕೆ ಹೊರಟೆಯ ಕೃಷ್ಣ ಎನ್ನುವುದಾಗಿ ಕೇಳಿಕೊಂಡಲ್ಲ. ಭೀಮನೂ ಕೂಡ ಈ ಹಿಂದೆ ಆಡಿದಂತಹ ಮಾತು, ಅಣ್ಣನವರಿಗೆ ನೀತಿಯಾದರೆ ನಿನ್ನ ಮನಕ್ಕೆ ಒಪ್ಪಿದರೆ ಭೂತಳವನ್ನು ಕೌರವ ಕೊಟ್ಟರೆ ನಮಗಿನ್ನೇನು ದುಗುಡ ಎನ್ನುವುದಾಗಿ. ಈ ಎರಡೂ ಮಾತುಗಳಿಂದ ಪಾಂಡವರಲ್ಲಿಯೇ ಭಿನ್ನಮತ ಇದೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಆದರೂ ಕೂಡ ಸಾಮವೋ ಸಂಗ್ರಾಮವೋ, ಖಡುಗವಾಗಲಿ ಅಥವಾ ನೀತಿಯಾಗಲಿ ಎನ್ನುವುದಾಗಿ ಧರ್ಮರಾಯನೇ ಹೇಳಿದ್ದಾನಲ್ಲ, ಯಾವುದು ಆಗುತ್ತದೆ ಎನ್ನುವುದು ಪರಿಣಾಮದಲ್ಲಿ ಬಿಟ್ಟಂತಹ ವಿಚಾರ ಅಲ್ಲವೇ? ಹಾಗಾಗಿ ಪಾಂಡವರಿಗೆ ಕೊಡಿಸಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಡಿಸಬೇಕಾಗಿ ಈ ಕೃಷ್ಣ ರಾಯಭಾರಿಯಾಗಿ ಹೊರಟು ನಿಂತಿದ್ದಾನೆ. ಹೊರಡುವಂತಹ ಕಾಲಕ್ಕೆ ಸಾತ್ಯಕಿ ಬಂದು ತಿಳಿಸಿದ, ಹೋಗುವುದು ದುರ್ಜನರಿರುವಂತಹ ಪ್ರದೇಶಕ್ಕೆ, ಆದ್ದರಿಂದ ಆತ್ಮರಕ್ಷಣೆಗೋಸ್ಕರವಾಗಿ
ಒಂದಿಷ್ಟು ಆಯುಧವನ್ನಾದರೂ ನಾವು ಹಿಡಿದುಕೊಂಡು ಹೋಗುವುದು ಅನಿವಾರ್ಯ ಎನ್ನುವುದಾಗಿ ಆಯಿತು ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ಹೊರಟು ನಿಂತಹ ಕಾಲಕ್ಕೆ ನಭೋಮಂಡಲದಲ್ಲಿ ದೇವಸಮೂಹವೇ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಮೊಳಗಿಸುತ್ತಾ ಇದ್ದಾರೆ. ಬಂದು ನಿಂತಿದ್ದೆ ಹಸ್ತಿನಾವತಿಯ ರಾಜಬೀದಿ. ನನಗೋಸ್ಕರವಾಗಿ ಬೇರೆ ಬೇರೆ ನಿವಾಸಗಳಲ್ಲಿ ಆ ಕೌರವ ವ್ಯವಸ್ಥೆಯನ್ನು ಸಜ್ಜುಗೊಳಿಸಿದ್ದಾನೆ. ಬಂದಂತಹ ನಾನು ಎಲ್ಲಾ ರೀತಿಯಾದಂತಹ ವ್ಯಕ್ತಿಗಳ ಕುಶಲಕ್ಷೇಮವನ್ನು ವಿಚಾರಿಸಿಕೊಂಡದ್ದಾಯಿತು. ಆದರೆ ಕೃಷ್ಣನಿಗೆ ನಿಜವಾಗಿಯೂ ಎಲ್ಲಿ ನಿವಾಸ ವ್ಯವಸ್ಥೆಯಾಗಿದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇನೆ. ಅನುದಿನವೂ ಅಂತರಂಗದಲ್ಲಿಯೇ ನನ್ನನ್ನಿಟ್ಟು ಪೂಜಿಸುತ್ತಾ ಇರುವಂತಹ, ನನ್ನ ಬರವನ್ನೇ ನಿರೀಕ್ಷಿಸುತ್ತಾ ಇರುವಂತಹ, ಯುದ್ಧದಿಂದ ವಿಶಿಷ್ಟವಾಗಿ ದೂರವಾಗಿರುವಂತಹ ವಿದುರ ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಯಾರಿಗೂ ಬೇಡವಾದರೂ ಕೂಡ ಆತನನ್ನೇ ಅರಸಿಕೊಂಡು ನಾನು ಬರುತ್ತಾ ಇದ್ದೇನೆ. ಹೀಗೆ ಯೋಚಿಸುವ ಹೊತ್ತಿಗೆ ರಥ ಬಂದು ನಿಂತಿತಲ್ಲ ವಿದುರನ ಮನೆ ಅಂಗಳಕ್ಕೆ. ನೋಡೋಣ, ಒಳಗಿರುವಂತಹ ವಿದುರನನ್ನ ಕರೆಸಿ ಆತನ ಅಂತರಂಗದಲ್ಲಿರುವಂತಹ ನನ್ನ ಮೂರ್ತಿಯನ್ನ ಇಡೀ ಪ್ರಪಂಚ ಮುಖಕ್ಕೆ ಅನಾವರಣಗೊಳಿಸಬೇಕಾದಂತಹ ಒಂದು ಅನಿವಾರ್ಯತೆ ಉಂಟಲ್ಲ. ಹಾಗಾಗಿ ಭಕ್ತಶ್ರೇಷ್ಠನಾಗಿರುವಂತಹ ವಿದುರನನ್ನ ಕರೆಯುತ್ತೇನೆ. ಓ ವಿದುರಾ, ಹೀಗೆ ಬಾರಯ್ಯ. ಇತ್ತಲ ವಿದುರತ ಶ್ರೀಹರಿಯ ಚಿಂತಿಸುತ್ತಲಿರಲೊಂದು ದಿನದಿ ಪರಮಾತ್ಮ ಶ್ರೀಕೃಷ್ಣ. ಆಹಾ, ಜೀವನವೆಂಬುದೇ ಹರಿಯುತ್ತಿರುವ ನದಿಯಂತೆ. ನದಿಗೆ ಹೇಗೆ ಎರಡು ದಡವೋ ಅದೇ ರೀತಿ ಜೀವನಕ್ಕೂ ಎರಡು ದಡ. ಹುಟ್ಟು ಸಾವು ಸಹಜವೇ. ಆದರೆ ಪ್ರತಿಯೊಬ್ಬನೂ ತನ್ನ ನಿವೃತ್ತಿಯ ಅಂಚಿನಲ್ಲಿರುವಾಗ ತನ್ನ ಹುಟ್ಟಿನ ಬಗ್ಗೆ ಜಿಜ್ಞಾಸೆಯನ್ನು ಮಾಡುವುದು ಅನಿವಾರ್ಯವೇ ಸರಿ. ಹೀಗೆ ಅಂಬಿಕೆ ಅಂಬಾಲಿಕೆಯರಿಂದ ಅಲಂಕೃತಗೊಂಡ ನನ್ನ ತಾಯಿ ಪರಿಶ್ರಮಿ ದೇವಿ ಮೋಸ ಹೋಗಬಹುದು, ಆಕೆಯನ್ನು ಮೋಸ ಮಾಡಬಹುದು. ಆದರೆ ಶ್ರೇಷ್ಠರಾದಂತಹ ವೇದವ್ಯಾಸರು ತಮ್ಮ ಓಜಸ್ಸು ತೇಜಸ್ಸುಗಳಿಂದ ಪೂರ್ವಪರವನ್ನು ತಿಳಿದಂತಹ ವೇದವ್ಯಾಸರು ದಾಸಿಯನ್ನು ಗುರುತಿಸದೇ ಹೋದರೆ ಇಲ್ಲ. ಮೂರನೇ ನಿಯೋಗದಿಂದ ಪಡೆದಂತಹ ಈ ವಿದುರ ಈಗ ಎಲ್ಲಿದ್ದಾನೆ? ವೇದವ್ಯಾಸರನ್ನು ಪಡೆದಂತಹ ಯೋಜನಗಂಧಿ ತಪಸ್ವಿಯಾಗುತ್ತಾಳೆ, ಪಾವಿತ್ರ್ಯತೆಯನ್ನು ಪಡೆಯುತ್ತಾಳೆ. ಆದರೆ ನನ್ನ ತಾಯಿ ಪರಿಶ್ರಮಿ ದೇವಿ ದಾಸಿಯಾಗಿಯೇ ಉಳಿಯುತ್ತಾಳೆ. ಇದು ಪ್ರಪಂಚ. ಹೀಗಿರಲು ನನಗೆ ನನ್ನ ಅಧಿಕಾರದ ಬಗ್ಗೆ ಆಸೆ ಇಲ್ಲ. ಆದರೆ ಕೆಲವೊಮ್ಮೆ ಆಗುವಂತಹ ನಿಂದನೆಯ ಮಾತುಗಳಿಂದ ನೊಂದು ಹೋಗಿದ್ದೇನೆ. ದುರುಳನಾದ ದುರ್ಯೋಧನದ್ದೇ ಈಗ ಪಾರಮ್ಯ. ಪಾಂಡವರಿಗೆ ಕಾಡುವಾಸ. ಕಣ್ಣಿದ್ದು ಕಾಣಬಾರದನ್ನು ಕಿವಿಯಿದ್ದು ಕೇಳಬಾರದನ್ನು ಕೇಳಿದ್ದೇನೆ. ನಾಲಿಗೆ ಇದ್ದು ಕೆಲವೊಮ್ಮೆ ಮೂಕನಾಗಿದ್ದೇನೆ. ಈ ಎಲ್ಲ ವ್ಯವಸ್ಥೆಯನ್ನು ವ್ಯವಸ್ಥಿತಗೊಳಿಸಲು ಶ್ರೀಕೃಷ್ಣ ಹಸ್ತಿನಾವಕ್ಕೆ ಬರ್ತಿದ್ದಾನಂತೆ. ಯಾರೋ ಹೇಳಿದರು, ಶ್ರೀಕೃಷ್ಣ ನಮ್ಮ ಮನೆ ಅಂಗಳಕ್ಕೆ ಬಂದಿದ್ದಾನಂತೆ. ಕಂದಣಿಯ ಚಿನ್ಮಯನ ಮೂರ್ತಿಯ ಚಿನ್ಮಯ ವಿದುರ ಮಾಡಿದೋ ನಿಯತ ಸಂಸ್ತುತಿಗಳು ಪಿರಿದು ಕೊಂಡಾಡಿದೋ ತನಗೆ ಲಕ್ಷ್ಮೀ ರಮಣ ದಯವಾದ, ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತ ಆ ವಿದುರನಂದು ಪಾಡಿದೋ ಗುಣಗಣವ ಬೇಕಾದವರಗಳಂ ಬೇಡಿದೋ ಮನದೊಳಾನಂದ ಸಾಗರದೊಳೋಲಾಡಿದೋ ಕೈ ಮುಗಿದು ನಿಂದಿರಲು ಗಮನತೆ ಕೈಸಿ ಮುರಗರನಿಂದ ಏನಿದು ಆಶ್ಚರ್ಯ, ಪರಮಾಶ್ಚರ್ಯ. ವಿದುರ, ಏನು ಕಾಣುತ್ತಿದ್ದೇನೆ? ಲೋಕಾಧ್ಯಕ್ಷನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಮನೆ ಅಂಗಳಕ್ಕೆ ಬಂದಿದ್ದಾನೆ. ನನ್ನ ಹೃದಯವೆಂಬ ಗರ್ಭಗುಡಿಯಲ್ಲಿ ಅಮೂರ್ತನಾಗಿ ವಾಸ ಮಾಡುತ್ತಿರುವ
ಈ ಶ್ರೀಕೃಷ್ಣ ಪರಮಾತ್ಮ ಮೂರ್ತ ರೂಪವಾಗಿ ನನ್ನ ಮನೆ ಅಂಗಳದಲ್ಲಿ ಬಂದಿದ್ದಾನೆ. ಇವನನ್ನು ಹೇಗೆ ಸ್ತುತಿಸೋಣ, ಏನು ಕೇಳೋಣ? ಅಲ್ಲ, ಭಕ್ತಿ ಇರುವುದೇ ಅರ್ಪಣೆಗಾಗಿ, ಅದು ವ್ಯಾಪಾರಕ್ಕಾಗಿ ಅಲ್ಲ, ಅದು ವರವನ್ನು ಕೇಳಿಕ್ಕಾಗಿ ಅಲ್ಲ ಅಂತ ನಾನು ಕಂಡವ. ಹಾಗಿರುವಾಗ ಹೇ ಪರಮಾತ್ಮ, ಹೇ ಮುಕುಂದ, ಹೇ ಮುರಾರಿ, ಏನು ಮಾಡೋಣ? ಅಯ್ಯೋ, ಒಮ್ಮೆ ಚೀಟಿ ನೋಡುತ್ತೇನೆ. ಅಲ್ಲ, ಇದು ಕಲ್ಪನೆ ಅಲ್ಲ, ಕನಸು ಅಲ್ಲ, ಇದು ವಾಸ್ತವ. ಶ್ರೀಕೃಷ್ಣ ನನ್ನ ಮನೆ ಅಂಗಳಕ್ಕೆ ಬಂದಿದ್ದಾನೆ ನಿಜ. ಇಗೋ ಧೂಳಿನಲ್ಲಿ ಹೊರಳಾಡುತ್ತೇನೆ, ಮಣ್ಣನ್ನು ಮೈಗೆ ಪೂಸುತ್ತೇನೆ. ಇಗೋ ಏನು ಮಾಡಲಿ, ಸುತ್ತು ಬಂದು ಸಾಷ್ಟಾಂಗವೆರಗುತ್ತೇನೆ. ಪರಮಾತ್ಮ ಪರಮಾತ್ಮ, ಧನ್ಯೋಸ್ಮಿ ಧನ್ಯೋಸ್ಮಿ. ನಿನ್ನ ಭಕ್ತಿಗೆ ಮೆಚ್ಚಿದೆನು. ಹೌದಯ್ಯ ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ಖಂಡಿತ. ಇನ್ನು ತೀರದು ನಿನ್ನ ಪೊಗಳಲಿಗೆ. ಶಬ್ದ ದಾರಿದ್ರ್ಯ ಉಂಟಾಗುತ್ತಾ ಇದೆಯೋ ವಿದುರ? ಅನ್ನ ಪಾನಗಳಿರದೆ ಬಳಲಿರ್ಪೆ. ಸ್ವಲ್ಪ ಈ ಕಡೆ ನೋಡೋ. ಅನ್ನ ಪಾನಗಳಿರದೆ ಬಳಲಿರ್ಪೆ ತಾನು, ಬಳಲಿರ್ಪೆ ತಾನು. ಅನ್ನಪಾನಗಳಿರದೆ ಬಳಲಿರ್ಪೆ ತಾನಿಂದ. ವಿದುರ, ಪರಮಾತ್ಮ, ನಾನು ನಿನ್ನ ಅಂತರಂಗವನ್ನ ಇಲ್ಲಿವರೆಗೆ ತಿಳಿದಿದ್ದೆ. ಓಹೋ, ನೀನ್ ಇಷ್ಟು ಒಳ್ಳೆ ಗಾಯಕ ಅಂತ ಗೊತ್ತಾದದ್ದು ಇವತ್ತೇ ನನಗೆ. ಎಷ್ಟು ಚಂದ ಹಾಡು ಹೇಳಿದೆಯೋ, ಎಷ್ಟು ಪರಿಪರಿಯಲ್ಲಿ ನನ್ನನ್ನು ಸ್ತುತಿ ಮಾಡುವುದಕ್ಕೆ ಮುಂದಾದಿಯೋ. ಆಹಾ, ಈ ಯೋಗ ನನಗೆ ಮೊದಲೇ ಸಿಗಬೇಕಿತ್ತು ಅಂತ ಅನ್ನಿಸುತ್ತಾ ಉಂಟು. ಇಷ್ಟು ತಡ ಮಾಡಿಬಿಟ್ನಲ್ಲ ಈ ಹಾಡನ್ನು ಕೇಳಲಿಕ್ಕೆ ಅಂತ. ಆಹಾ ಆಹಾ, ಪರಿಪರಿಯಲ್ಲಿ ನನ್ನನ್ನು ಸ್ತುತಿ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ? ಪರಿಪರಿಯಲ್ಲಿ ನನ್ನ ಪಾದದ ಧೂಳಿನಿಂದ ಹೊರಳಾಡುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಏನು ಭಕ್ತಿಯೋ ವಿದುರ? ಭಗವಂತ, ಬಡವನಿಗೆ ಕೊಪ್ಪರಿಗೆ ಸಿಕ್ಕಿದಷ್ಟು ಆನಂದವಾಗಿದೆ ನನಗೆ. ನಿನಗೆ ಹಾಗೆ ಅಂದ್ರೆ ಈ ರೀತಿಯಲ್ಲಿ ಸ್ತುತಿಸುತ್ತಾ ಇರುವಂತಹ ನಿನ್ನನ್ನು ಹೊಗಳುವುದಕ್ಕೆ ನಾನೇನು ಮಾಡಲಿ ಹೇಳು? 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಬಹುಶಃ ನಿನ್ನ ಭಕ್ತಿಯನ್ನ ಸಾಕಾರ ರೂಪಕ್ಕೆ ಇಳಿಸುವುದು ಕಷ್ಟವಾದೀತೋ ಏನೋ. ಅಬ್ಬ, ಅಂತರಂಗದಲ್ಲಿರುವಂತಹ ಭಾವನೆಗಳಿಗೆ ಭಾಷೆಯ ರೂಪವನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ ವಿದುರ, ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ. ನಿಜಕ್ಕೂ ನಾನು ಮೆಚ್ಚಿದೆ. ಇಷ್ಟು ಮಾತ್ರ ನಾನು ಹೇಳುವುದಕ್ಕೆ ಸಾಧ್ಯ. ಯಾಕಂತಂದ್ರೆ ನನ್ನಲ್ಲಿ ಇನ್ನೂ ನಿನ್ನನ್ನು ಹೊಗಳುವುದಕ್ಕೆ ಶಬ್ದಗಳೇ ಇಲ್ಲ. ನೀನು ಏನೋ ಹೊಗಳಿಬಿಟ್ಟೆ, ನನ್ನ ಅನಂತವಾದಂತಹ ಗುಣಗಾನವನ್ನು ಮಾಡಿದೆ. ಇದಕ್ಕೆ ಪ್ರತಿಯಾಗಿ ನಾನೇನು ಕೊಡುವುದಕ್ಕೆ ಸಾಧ್ಯ ಹೇಳು? ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದೆ, ಇಷ್ಟು ಮಾತ್ರ. ಆದರೆ ಇಷ್ಟಕ್ಕೆ ಮಾತ್ರ ಸಾಧ್ಯ ಆದೀತು ಹೇಳು? ಸ್ವಲ್ಪ ನನ್ನನ್ನು ನೋಡು ವಿದುರ, ಹೇಗಾಗಿದ್ದೇನೆ. ಮೊದಲು ನಾನು ಹೀಗಿರಲಿಲ್ಲ, ಸಾಕಷ್ಟು ಬೆಳೆದಿದ್ದಂತೆ. ಆದರೆ ಇಲ್ಲಿಗೆ ಬರುವಾಗ ಬಹಳಷ್ಟು ಕ್ಷೀಣಿಸಿದ್ದೇನೆ ಅಂತ ನನಗೆ ನನ್ನನ್ನು ನೋಡಿದಾಗ ಅನ್ನಿಸುತ್ತಾ ಉಂಟು. ಅನ್ನಪಾನಗಳಿಲ್ಲದೆ ಬಳಲಿದ್ದೇನೋ ವಿದುರ. ಇಲ್ಲಿಗೆ ಪ್ರಯಾಣಿಸುತ್ತಿರುವಾಗ ಎಲ್ಲಿಯೂ ಅನ್ನಪಾನವನ್ನು ನಾನು ಸ್ವೀಕರಿಸಿದವನಲ್ಲ. ಯಾಕಾಗಿ? ಅನ್ನಪಾನವನ್ನು ಕೊಡುವುದಕ್ಕಾಗಿಯೇ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಇಲ್ಲಿಯವರೆಗೆ ಬಂದಿದ್ದೇನೆ. ಅಲ್ಲ, ಮನೆಗೆ ಬಂದು ಎಲ್ಲ ರೀತಿಯಾದಂತಹ ಸ್ತುತಿಯನ್ನು ಮಾಡಿ ಎಲ್ಲವನ್ನೂ ಅಕ್ಷತೆ ಕಾಳಿನಲ್ಲಿಯೇ ಮುಗಿಸ್ತೀಯೋ ಅಥವಾ ಹೊಟ್ಟೆಗೆ ಏನಾದ್ರೂ ಕೊಡ್ತೀಯೋ ಹೇಗೆ? ಪುರುಷೋತ್ತಮ, ಬರಬೇಕು ಬರಬೇಕು. ಹಾ, ಶ್ರೀರಮಣ ದಯವಾದ ನಮಗೆ. ಶ್ರೀರಮಣ ದಯವಾದ ನಮಗಿನ್ನಾರು ಲೋಕದೊಡೆನೆಯೋ, ನಮಗಿನ್ನಾರು ಲೋಕದೊಡೆನೆಯೋ. ಕಣ್ಣಾರೆ ನೋಡಿದ ತೀರ್ಥ ಪಿಂದಡ ಘೋರದೋರಿದವನಿಂದನೋ ಸತಿಯುಳಂಜೋ. ಹೇ ಮುಕುಂದ ಮುರಾರಿ, ಹಾ, ನನ್ನ ಮನೆಯ ಹೊಸ್ತೊಳಗೆ ನಿನ್ನ ಪಾದಸ್ಪರ್ಶ ಮಾಡಬೇಕು ಭಗವಂತ, ಪಾದಸ್ಪರ್ಶ ಮಾಡಬೇಕು. ಅದೆಲ್ಲ ಆಗಿದೆಯಪ್ಪ. ಅಂತಿಂತಹ ಪಾದವೇ ನಿನ್ನದು. ಹಾ, ಬಲಿಯನ್ನು ತ್ರಿವಿಕ್ರಮವಾಗಿ ಮೆಟ್ಟಿದಂತಹ ಪಾದ ನಿನ್ನದು. ಹಾ, ಬಕನನ್ನು ಕಂಸನನ್ನು ಮೆಟ್ಟಿದಂತಹ ಪಾದ. ಹಾ, ಹೆಚ್ಚೇಕೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ತನ್ನ ಕೋಮಲ ಕರಗಳಲ್ಲಿ ಮೆತ್ತಿದಂತಹ ಒತ್ತಿದಂತಹ ಪಾದ. ಹಾ,
ಪರಮಾತ್ಮ, ಆ ನಿನ್ನ ಪಾದದಿಂದ ನನ್ನ ಮನೆಯು ಪಾವನವಾಯಿತು. ಆಹಾ ಹೇಗೆ ಅರ್ಚಿಸಲಿ, ಹೇಗೆ ಮೆಚ್ಚಿಸಲಿ ನಿನ್ನ ಭಗವಂತ. ಹಾ ಇಗೋ ಇಗೋ, ನೀವು ಗಂಗೋದಕವನ್ನು ತಂದು ನಿನ್ನ ಕಾಲನ್ನು ತೊಳೆಯಲು ಹಾ ಗಂಗೆಯೇ ನಿನ್ನ ಉಂಗುಷ್ಟದಿಂದ ಹುಟ್ಟಿದ್ದಾಳೆ ತಾನೆ. ಹಾ ಪುಷ್ಪಾರ್ಚನೆಯನ್ನು ಮಾಡಲು ನಿನಗೆ ಹಾ. ನಿನ್ನ ನಾಭಿಯಲ್ಲೇ ಕಮಲವು ಅರಳುತ್ತಿದೆ. ಮುಖಕ್ಕೆ ಮಂಗಳಾರತಿಯನ್ನು ಮಾಡಲು ನಿನಗೆ ಅದೊಂದು ಬೇಡ ಇತ್ತು. ಕೋಟಿ ಸೂರ್ಯ ಸಮಪ್ರಭನಲ್ಲವೇ ನೀನು? ಹಾ ಹೇ ಪರಮಾತ್ಮ, ಆ ಇಗೋ ನನ್ನ ಮಡದಿ ಪಾರಸವಿ ಇದ್ದಾಳೆ. ಹಾ ಈಕೆಯೊಟ್ಟಿಗೆ ನಿನ್ನನ್ನು ನಾನು ಪೂಜಿಸುತ್ತೇನೆ. ಹಾ ಶ್ರೀರಮಣ, ಓ ಕೇಳಬೇಕು. ಹಾ ಸ್ವರ್ಣ ಕುಂಭದೊಳೈದೆ ಕ್ಷೀರವ ಚಿನ್ಮಯಂಗೆ ಸಮರ್ಪಿಸಲು ಕಾರುಣ್ಯವಾರಿದೆ ಸೇವಿಸಿದ ಪರಿಪೂರ್ಣ ಸಂತಸದಿಂದಲೇ ಶರದಿ ಶಯನ ಅಲ್ಲ, ಇಷ್ಟೆಲ್ಲವನ್ನ ಹೇಳಿ ಯಾವುದನ್ನೂ ಕೊಡದೆ ಹಾಗೆ ಕಳಿಸುವ ಯೋಚನೆ ಉಂಟೋ ಹೇಗೆ? ಮಾಧವ, ಹೊಸಿದಿದ್ದೇನಯ್ಯ. ಭಗವಂತ ನಿನಗೂ ಹಸಿವೆ. ಅಲ್ಲ, ನಾನೇನು ಮನುಷ್ಯ ಅಲ್ವಾ? ಹಾ. ನನಗೇನು ಹೊಟ್ಟೆ ಇಲ್ವಾ? ಮಾಧವ, ಆ ಕೇವಲ ಲಕ್ಷ್ಮಿಯ ಪತಿಯಾದುದರಿಂದ ನೀನು ಮಾಧವನಲ್ಲ. ಹಾ ಇಗೋ, ನಾನು ನನ್ನ ಮಡದಿ ಪಾರಸವಿ ಇದ್ದಾಳೆ. ಹಾ ನಾವಿಬ್ಬರೂ ಕೂಡ ಹ್ಮ್ ನಿನ್ನ ಸತಿಯರು. ಈ ಹಾ. ಪ್ರಪಂಚದಲ್ಲಿರುವ ಎಲ್ಲಾ ಭಕ್ತ ಮಂಡಳಿಯ ಪತಿ ನೀನು. ಆಹಾ ಆದುದರಿಂದಲೇ ಲಕ್ಷ್ಮೀಪತಿ ಎನಿಸಿಕೊಂಡ ಹೇ ಪರಮಾತ್ಮ, ಹಾ. ಇಗೋ ಈ ಪತಿ ಪತ್ನಿಯರಿಂದ ಜೊತೆಗೂಡಿ ಹಾ. ಸ್ವರ್ಣ ಕುಂಭದಲ್ಲಿ ಹಾ. ನಾನು ಸಾಕಿದಂತ ಗೋವು, ಹಾ. ನಾನು ಕರೆದಂತ ಹಾಲನ್ನು ಹಾ. ನಿನಗೆ ನೀಡುತ್ತಿದ್ದೇನೆ. ಹಾ. ಸ್ವೀಕರಿಸಬೇಕು ಇದು ಭಗವಂತ, ಇತ್ತತ ಇತ್ತತ ಸ್ವೀಕರಿಸ್ತೇನೆ. ಆ ಅಲ್ಲಿ ನೋಡು ವಿದುರ. ಹೌದಲ್ಲ? ಆಹಾ ವಿದುರ, ಕ್ಷೀರ ಸಾಗರವೇ ಹರಿತಾ ಇದೆ ಭಗವಂತ. ಕೊಡುವವನ ಕರದಲ್ಲೇನುಂಟು ಎನ್ನುವುದಕ್ಕಿಂತ ಓಹೋ ಕೊಡುವವನ ಮನಸ್ಸಿನಲ್ಲೆಷ್ಟುಂಟು ಎನ್ನುವುದೇ ಪ್ರಧಾನವಾಗುತ್ತದೆ. ಓಹೋ, ಕೊಡುವಾಗ ನಿನಗೆ ಸಾಕಷ್ಟು ಅಂಜಿಕೆ ಇತ್ತು, ಸ್ವಲ್ಪವೇ ಉಂಟು, ಕುಡುತೆಯೊಂದರ ಹಾಲಿನಲ್ಲಿ ಎನ್ನುವಂತಹ ಮನಸ್ಥಿತಿ ನಿನ್ನಲ್ಲಿತ್ತು. ಇದನ್ನ ಕೃಷ್ಣ ಸ್ವೀಕರಿಸ್ತಾನೋ ಅಥವಾ ಇದನ್ನು ಕೊಟ್ಟರೆ ಆತನ ಹೊಟ್ಟೆಯ ಹಸಿವು ತುಂಬೀತೋ ಅಂತ ನಿನ್ನ ಮನಸ್ಸಿನಲ್ಲಿತ್ತು. ಕುಡುತೆಯೊಂದರ ಹಾಲನ್ನ ಸ್ವೀಕರಿಸಿದ್ದೇನೆ. ಓಹೋ. ಅದರಲ್ಲಿ ಒಂದು ಬಿಂದು ನನ್ನ ಬಾಯಿಯಿಂದ ಕೆಳಕ್ಕೆ ಬಿದ್ದಿತ್ತು. ನೋಡಿದೀಯಾ? ಬಿಂದು ಹೋಗಿ ಸಿಂಧುವಾಗಿ ಹರಿತಾ ಇದೆ ಭಗವಂತ. ಇಡೀ ಹಸ್ತಿನಾವತಿಯ ನಗರವೇ ಓಹೋ, ಹಾಲಿನಿಂದ ಅಭಿಷಿಂಚನಗೊಳ್ಳುತ್ತಾ ಇದೆ ಹಾ, ಅಲ್ವೇ? ಹಾ, ಹಾ, ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಹಾ. ತುಂಬಿತಾ ತುಂಬಿತಾ ಅಂತ. ಅಂದ್ರೆ ಇಡೀ ಹಸ್ತಿನಾವತಿಯನ್ನು ಕೂಡ ಈ ಹಾಲಿನ ಸಮುದ್ರ ತುಂಬಿತಾ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ತುಂಬಿತಾ ಎನ್ನುವುದಾಗಿ, ಮನೆಗೆ ಬೇಕಾದಂತಹ ಆ ಒಂದು ಹಾಲನ್ನು ಉಪಯೋಗಕ್ಕೆ ಬಳಸುವ ಹಾಗೆ. ಇನ್ನು ಕೆಲವರಿದ್ದಾರೆ ನಮ್ಮನ್ನು ಅಸಡ್ಡೆಗೊಳಿಸುವಂತಹ ಕೆಲವರು ತುಂಬೀತಾ ಓಹೋ. ತುಂಬೀತ ಎನ್ನುವುದಕ್ಕೆ ಉತ್ತರ ತುಂಬಿತು ಎನ್ನುವುದೇ ಅಲ್ಲವೇನೋ? ಆಹಾ, ನೀನು ಕೊಟ್ಟಿರುವ ಹಾಲನ್ನು ಸ್ವೀಕರಿಸಿದ್ದೇನೆ. ಕ್ಷೀರಾಬ್ಧಿಶಯನೂ ಕೂಡ ಈ ಹೊತ್ತು ಹಾಲಿನ ಸಮುದ್ರದಲ್ಲಿ ನಿಂತು ನಿನ್ನನ್ನ ಹರಸುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಹಾಲನ್ನು ಸ್ವೀಕರಿಸಿದ ಭಕ್ತ ಮಂಡಳಿ ಹಾ. ಪಂಚಾಮೃತವೆಂದು ಸ್ವೀಕರಿಸಿ ಅದನ್ನು ಧನ್ಯರಾಗಿದ್ದಾರೆ. ಅನ್ನಪಾನಗಳಿಲ್ಲ ಎನ್ನುವುದಾಗಿ ನಿನ್ನ ಮನೆಯ ಬಾಳಿಗೆ ಬಂದ್ರೆ ಹಾ. ನನ್ನನ್ನ ಇನ್ನು ಸದ್ಯಕ್ಕೆ ಹಸಿವೇ ಆಗದ ಹಾಗೆ ಮಾಡಿಬಿಟ್ಟೆ ಅಲ್ಲ ವಿದುರ. ಆದೀತು, ಇಗೋ ನಾನು ಬಂದದ್ದು ಒಂದು ಮಹತ್ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರವಾಗಿ. ಓಹೋ. ಪಾಂಡವರಿಗೆ ದೊರಕಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಡಿಸುವುದು ನನ್ನ ಕರ್ತವ್ಯ. ಮಮ ಪ್ರಾಣಾಹಿ ಪಾಂಡವ ಎನ್ನುವುದಾಗಿ ನಾನೇ ಹೇಳಿದವನು. ಹಾಗಾಗಿ ಕೌರವನ ಬಳಿಗಾಗಿ ಸಂಧಾನ ಕಾರ್ಯವನ್ನು ನಡೆಸುವುದಕ್ಕೆ ಬಂದಿದ್ದೇನೆ. ನಿಜ. ಆತ ಎಷ್ಟಾದರೂ ನಮ್ಮ ನಿಮ್ಮ ಹಾಗಲ್ಲ. ಅವನ ಸಮಯ ಎಷ್ಟಿದೆ, ಸಮಯ ಯಾವಾಗ ಇದೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾದಂತಹದ್ದು ನಮ್ಮ ಕರ್ತವ್ಯ ಅಲ್ಲವೇ ವಿದುರ? ಹಾಗಾಗಿ ನಾನು ನನ್ನ ಅತ್ತೆಯಾಗಿರುವಂತಹ ಕುಂತಿದೇವಿಯರಲ್ಲಿ ಒಂದು ಸ್ವಲ್ಪ ಮಾತನಾಡುವುದಿದೆ, ಕುಶಲಕ್ಷೇಮವನ್ನ. ಆ ಸಮಯದಲ್ಲಿ ನೀನು ಹೋಗಿ ಆ ಕೌರವನ ಸಮಯ ಯಾವಾಗ ಇದೆ, ಯಾವಾಗ ಕೃಷ್ಣ ಬರಬೇಕು ಎನ್ನುವಂತಹ ವಿಚಾರವನ್ನ ತಿಳಿದು ತಂದು ಒಪ್ಪಿಸ್ತೀಯ ವಿದುರ? ಆದೀತು ಭಗವಂತ, ಆಗಲಿ ಆಗಲಿ.
ಅಷ್ಟಮಿಯ ಪರ್ವಕಾಲದಲ್ಲಿ ಸ್ಪಂದನ ಸಾದರಪಡಿಸುತ್ತಿರುವಂತಹ ಈ ತಾಳಮದ್ದಲೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮದ ನಡುವೆ ಒಂದು ಸಣ್ಣ ವಿರಾಮ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ವಿರಾಮದ ಅನಂತರ ಮತ್ತೆ ಈ ವಿಶೇಷವಾದಂತಹ ಕಾರ್ಯಕ್ರಮ ಶ್ರೀಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಲೆಗೆ ಮತ್ತೆ ಪ್ರೀತಿಪೂರ್ವಕ ಸ್ವಾಗತ. ತಾಳಮದ್ದಲೆ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ. ಯಕ್ಷಗಾನಕ್ಕೂ ಕೃಷ್ಣನಿಗೂ ಅವಿನಾಭಾವವಾದಂತಹ ಸಂಬಂಧ. ಅದರಲ್ಲೂ ಉಡುಪಿಯ ಕೃಷ್ಣನಿಗೆ ತನ್ನದೇ ಆದಂತಹ ನೆಲೆಯಲ್ಲಿ ಆ ಮೂಲಕ ಆ ಯಕ್ಷಗಾನ ತನ್ನ ಮಹತ್ವವನ್ನು ಪಡೆಯುತ್ತಾ ಸಾಗಿದೆ. ಯಕ್ಷಗಾನದ ಬಹಳ ಪ್ರಧಾನವಾದಂತಹ ವಾಗ್ವೈಖರಿಯ ವಿಭಾಗ ಅದುವೇ ತಾಳಮದ್ದಲೆ. ಅಂತಹ ತಾಳಮದ್ದಲೆಯನ್ನು ಈ ಹೊತ್ತು ಅಷ್ಟಮಿಯ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದ ಮುಂದುವರಿದ ಭಾಗ ಇದು ನಿಮಗಾಗಿ. ಅರಸ ಕೇಳಾದನದಿಯ ಅರಸ ಕೇಳ ಆದಿ ನದಿ ಕುರು ಭೂವರನ ಒಡ್ಡೋಲಗದ ಘನ ಸಿರಿ ಮೆರೆವದ ಬೆಗೆ ನಿಂಬೆ ಸುರಪನ ಸಭೆಗೆ ನಿಂದಿಸಿತೋ ಚೆನ್ನಾಗಿಯೇ ಹೊಗಳಿದ್ದೀರಿ, ಚೆನ್ನಾಗಿಯೇ ಹೊಗಳಿದ್ದೀರಿ. ಹೀಗೆ ಹೊಗಳಬೇಕು, ಹೀಗೆ ಹೊಗಳಬೇಕು. ಹೌದಪ್ಪ. ಆ ಕುರುಭೂವರನ ಈ ಸಿರಿ ಸಂಪತ್ತಿನ ಒಡ್ಡೋಲಗ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಕೂಡ ಆ ಅಮರಾವತಿಯ ಮಹೇಂದ್ರನ ಆ ದೇವೇಂದ್ರನ ಒಡ್ಡೋಲಗವನ್ನೇ ಅಣಕಿಸುವಂತೆ ಇರಬೇಕು, ನಿಂದಿಸುವಂತೆ ಇರಬೇಕು. ಇದು ಯಾಕೆ ಇಂತಹ ಸ್ಥಿತಿಯಲ್ಲಿ ಈ ಒಡ್ಡೋಲಗವನ್ನ ಕೊಟ್ಟಿದ್ದೇನೆ, ಇಂತಹ ಸೌಂದರ್ಯದಲ್ಲಿ ಇಂತಹ ಆರಾಧನಾಯುಕ್ತವಾಗಿ ಇಂತಹ ಸಭೆಯನ್ನ ಸಂಘಟಿಸಿದ್ದೇನೆ, ತನ್ನದೇ ಆದಂತಹ ಕಾರಣವಿದೆ. ಕಾರಣ ಅಂತ ಮೊನ್ನೆ ಸಂಜೆಯ ರಾಯಭಾರ ನಂತರದಲ್ಲಿ ಬಂದವ ಬಹಳಷ್ಟು ಚೆನ್ನಾಗಿಯೇ ಹೇಳಿದ. ಧರ್ಮಜನ ಸಭೆ ಹೇಗೆ ಇತ್ತು ಎನ್ನುವುದನ್ನ ಹೇಳಿದ. ಇಂದ್ರನ ಸಭೆಗೆ ಮಿಗಿಲಾದುದು ಎನ್ನುವುದಾಗಿ ಹೇಳಿದ. ನಾನು ಅಷ್ಟೇ ಮಾಡಿದ್ರೆ ಸಾಕಾಗ್ತದೆ? ಖಂಡಿತ ಇಲ್ಲ. ಮತ್ತೆ ಆ ಸಭೆಯನ್ನ ಅಣಕಿಸುವಂತೆ ನಿಂದಿಸುವಂತೆ ಮಾಡಬೇಕು. ಯಾಕಾಗಿ ಬರುತ್ತಿದ್ದಾನಂತೆ ಕೃಷ್ಣ ಸಂಧಾನಕ್ಕಾಗಿ. ಈ ಹೊತ್ತು ಕುರು ಪಾಂಡವರ ಎಷ್ಟೋ ವರ್ಷದ ವ್ಯಾಜ್ಯವನ್ನ ಅದನ್ನ ಸಂಧಾನದ ಮೂಲಕ ಪರಿಹರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬಂದಿದ್ದಾನಂತೆ. ಈ ಹೊತ್ತು ಇರೋದು ಕುರು ಪಾಂಡವರ ವ್ಯಾಜ್ಯ ಅಲ್ಲ, ಎರಡೇ ವಿಚಾರಗಳು. ಒಂದು ನಿಷ್ಪಾಂಡವ ಪೃಥ್ವಿ, ಮತ್ತೊಂದು ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವಂತಹ ಆ ಮಾತು. ಆ ಎರಡು ಮಾತುಗಳ ನಡುವೆ ಮಾತ್ರ ಇರುವಂತದ್ದು ಇವತ್ತು. ಆದ್ರಿಂದ ಸಂಧಾನದ ನೆಲೆಯಲ್ಲಿ ಕೃಷ್ಣ ಹಸ್ತಿನಾವತಿಗೆ ಬಂದಿದ್ದಾನೆ. ಬಂದವ ನಮ್ಮಲ್ಲಿಗೆ ಬರಲಿಲ್ಲ, ನೇರವಾಗಿ ನಿನ್ನೆ ಅಲ್ಲಿಗೆ ಹೋಗಿದ್ದಾನೆ. ಇವತ್ತು ಬಂದು ಕೇಳ್ತಾನೆ ಎಷ್ಟೊತ್ತಿಗೆ ಬರಲಿ ಅಂತ. ನಾನು ನಿನ್ನೆ ಹೇಳಿದ್ದೆ ಅವನಿಗೆ, ಇಂದು ನಮ್ಮಳೇನು ಕಚ್ಚ ಎನ್ನುವುದಾಗಿ ಪ್ರಶ್ನಿಸಿದೆ. ಇವತ್ತು ಮತ್ತೆ ಬರುವಂತಹ ಸಮಯವನ್ನ ನಾನು ನಾಳೆ ಹೇಳ್ತೇನೆ ಎನ್ನುವುದಾಗಿ ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ದೂತನನ್ನ ಕರೆಸಿ ಆ ಕೃಷ್ಣನನ್ನ ಹಸ್ತಿನಾವತಿಯ ಈ ರಾಜಸಭೆಗೆ ಬರುವಂತೆ ಮಾಡಿದ್ದೇನೆ. ಓ ದೂತ, ಆ ಕೃಷ್ಣನನ್ನ ಕರೆದುಕೊಂಡು ಬಾ. ನೋಡಿದೆಯಾ ವಿದುರ? ಆಹಾ, ಎಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇವತ್ತು ಭಾಗವತರು, ಮದ್ದಳೆಗಾರರು ಎಲ್ಲರೂ ಇಲ್ಲೇ ಇದ್ದಾರೆ. ಮತ್ತೆಲ್ಲಿಯೂ ಬಹುಶಃ ಅವರಿಗೆ ಕಾರ್ಯಕ್ರಮ ಇದ್ದಾಗಿಲ್ಲ. ಅಂತಹ ವ್ಯವಸ್ಥೆ. ಸುರಪನ ಸಭೆಯ ನಿಂದಿಸಿತಿ ಸಭೆ, ಅವನೊಬ್ಬನೇ ಹೇಳ್ಕೊಳ್ತಾ ಇದ್ದಾನೆ. ಸುರಪನ ಸಭೆಯನ್ನೇ ಕಂಡವ ನಾನು, ಅದಕ್ಕಿಂತ ಇದು ದೊಡ್ಡದ? ಹೋಗಲಿ ವಿದುರ, ಬಹುಶಃ ನೀನೇ ಹೇಳಿರುವ ಮಾತಾಗಿರಬಹುದು. ದರ್ಶನ ಬೇರೆ, ಪ್ರದರ್ಶನ ಬೇರೆ. ಇದು ದರ್ಶನ ಅಲ್ಲ, ಇದು ಪ್ರದರ್ಶನ. ಇಂತಹ ಪ್ರದರ್ಶನವನ್ನು ನಾವೆಷ್ಟು ಕಂಡಿಲ್ಲ ಹೇಳು.
ಕೃಷ್ಣ ಓಡಿ ಹೋಗುವುದಕ್ಕಾಗಿ ಮಾಡಿದಂತಹ ಈ ರೀತಿಯ ವ್ಯವಸ್ಥೆ ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ಎಲ್ಲ ಕಡೆಗಳಲ್ಲಿಯೂ ಕೃಷ್ಣನ ಚಿತ್ರಪಟವನ್ನು ಹಾಕಿಸಿದ್ದಾನೆ. ಆ ಕಡೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರದ ಚಿತ್ರ ಒಂದಿಲ್ಲ, ಮತ್ತೆ ಎಲ್ಲವುದೂ ಇದೆ. ಕೃಷ್ಣ ಗೋಪಿಕಾಂಗನೆಯರ ವಸ್ತ್ರವನ್ನ ಕದಿಯುತ್ತಿರುವಂತಹ ಚಿತ್ರ. ನಾನು ಅದನ್ನು ಹೀಗೆ ಸ್ವೀಕರಿಸ್ತೇನೆ, ಬಟ್ಟೆಯನ್ನ ಕಳಚಿಡದೆಯೇ ಸ್ನಾನ ಮಾಡಬೇಕೆನ್ನುವುದನ್ನು ಇದು ಪ್ರತಿನಿಧಿಸ್ತಾ ಉಂಟು ಅಂತ ಅಲ್ವಾ? ಇರಲಿ. ಆಹಾ, ಇವ ಯಾಕೆ ಹೀಗಾದ ಅಂತ ಯೋಚನೆ ಮಾಡಿದ್ರೆ, ಸುತ್ತಲೂ ಇದ್ದಾರಲ್ಲ ಇವನ ಸುತ್ತಲೂ, ಇವರೆಲ್ಲ ಸರಿ ಇದ್ದಿದ್ರೆ ಇವನು ಸರಿಯಾಗಿರ್ತಿದ್ದ. ಒಬ್ಬ ಕರ್ಣ, ಆ ಕರ್ಣದಲ್ಲಿ ಕೇಳಿಸಿಕೊಳ್ಳುವುದು ಇನ್ನೊಂದು ಕೆಲಸವನ್ನು ಮಾಡುವುದು. ಇನ್ನೊಬ್ಬ ದುಶ್ಯಾಸನ, ಅದು ದುಷ್ಟವಾದಂತಹ ಶಾಸನ. ಮತ್ತೊಬ್ಬ ಸೈಂಧವ, ಸ್ವಲ್ಪ ಸಾರಿಗೆ ಅಥವಾ ಸ್ವಲ್ಪ ಪದಾರ್ಥಕ್ಕೆ ಉಪ್ಪು ಹೆಚ್ಚಾಯಿತು ಮತ್ತೆ ತಿನ್ನುವುದಕ್ಕೆ ಬರುವುದಿಲ್ಲ. ಸೈಂಧವ ಅಂತಂದ್ರೆ ಉಪ್ಪುವನ್ನು ಅರ್ಥವೂ ಉಂಟಲ್ಲ. ಮತ್ತೊಬ್ಬ ಶಕುನಿ, ಅವ ಶಕುನಿ ಅಲ್ಲ, ಅವ ಕುರುಕುಲಕ್ಕೆ ಹಿಡಿದಂತಹ ಶನಿಯವ. ಹಾಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ. ಬಿಡಿ, ಮಾತಾಡಿಸುವುದಕ್ಕೋಸ್ಕರವಾಗಿ ನಾನು ಬಂದದ್ದಲ್ವೇನು ವಿದುರ. ಹಾಗಾಗಿ ಮಾತಾಡಿಸಬೇಕು ಅಂತಂದ್ರೆ ಘನಮದದಿಂದ ಕುಳಿತಿರುವಂತಹ ಇವನನ್ನ ಮಾತಾಡಿಸಬೇಕು. ಹಾಗಾಗಿ ನೋಡು ವಿದುರ, ಹೇಗೆ ಮಾಡ್ತೇನೆ ಅಂತ ನೋಡು. ಘನಮದೋನ್ಮತದಿಂದ ಕುಳಿತೀಗ, ಹಾ ಹಾ, ಘನಮದೋನ್ಮತದಿಂದ ಕುಳಿತೀಗ, ಈ ಬಣಗುರಾಜನ ಗರ್ವ ಇಳಿಸುವೆ. ಹಾ ಹಾ ಹಾ, ಬಣಗುರಾಜನ ಗರ್ವ ಇಳಿಸುವೆ. ಈ ಹೊತ್ತು ಕೌರವ ಘನ ಮದದಿಂದ ಉನ್ಮತ್ತನಾಗಿದ್ದಾನೆ. ಹಾಗಾಗಿ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇಷ್ಟು ದಿವಸದವರೆಗೆ ಸರಿ ಇದ್ದಂತಹ ಈತ ನನ್ನ ಮುಖಾರವಿಂದದ ಅವಲೋಕನ ಮಾತ್ರದಿಂದಲಾಗಿ ಘನ ಮದ ಉನ್ಮತ್ತನಾಗಿದ್ದಾನೆ. ಉನ್ಮತ್ತನಾದವರಿಗೆ ಮಾಡುವಂತಹದ್ದೇನು? ಅಂಕುಶವನ್ನೇ ಬಳಸಬೇಕಲ್ವಾ? ಹಾಗಾಗಿ ಅಂಕುಶದ ಪ್ರಾಯದಲ್ಲಿ ಏನನ್ನ ಮಾಡಬೇಕು ಅಂತಂದ್ರೆ, ಎತ್ತರದ ಸಿಂಹಾಸನದಲ್ಲಿ ಕುಳಿತಿರುವಂತಹ ಆತ ಒಂದೋ ನನ್ನ ಸ್ಥಾನಕ್ಕೆ ಇಳಿಯಬೇಕು ಅಥವಾ ನಾನು ಆತನ ಸ್ಥಾನಕ್ಕೆ ಏರಬೇಕು. ನಾನು ಏರುವುದು ಇಳಿಯುವುದು ವಿಶೇಷತೆ ಅಲ್ಲ. ಉನ್ಮತ್ತನಾಗಿರುವಂತಹ ಆತನ ಮದವನ್ನ ಇಳಿಸಬೇಕು ಅಂತ ಆದ್ರೆ ಮೇಲಿರುವಂತಹ ಆತ ಕೆಳಕ್ಕೆ ಬರಬೇಕು. ಹಾಗಾಗಿ ವಿದುರ, ಏನು ಮಾಡ್ತೇನೆ ನೋಡು ನೋಡು. ಏನು ತಲುತ್ತಿದ ತನ್ಸಿರಿ ಜರಣದ ಗುಡಲವನಿಯನು, ಇದೇ ಸರಿ, ಇದೇ ಸರಿ. ಏನು ತಲುತ್ತಿದೆ ತನ್ಸಿರಿ ಚರಣದ ಗುಡಲವನಿಯನು. ನೋಡು ನೋಡು ನೋಡು, ಜನಪಕೆ ಇಳೆ ಮಗು ಜಲಂಧಕನನುಗ ಪೀಠ ಸಮೇತ ಉರುಳ್ತಾ ಇದ್ದಾನಲ್ಲ. ಹರಿಬನ ವನಜದೊಳಗೆ ಬೀಳಲ್ ಕಂಡಿಂತೆಂದ ಆಹಾ, ಗುರಾರಿ. ಹೆಚ್ಚೇನು ಮಾಡಲಿಲ್ಲ ನಾನು, ನನ್ನಷ್ಟಕ್ಕೆ ನಾನು ನಿಂತಿದ್ದೆ. ಎತ್ತರದ ಸಿಂಹಾಸನದಲ್ಲಿದ್ದಂತಹ ಕೌರವ ನನ್ನನ್ನ ಕಂಡ ಮಾತ್ರಕ್ಕೆ ಪೀಠ ಸಮೇತನಾಗಿ ಉರುಳಿ 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 ಬಂದು ನನ್ನ ಚರಣಕಾನತನಾಗಿದ್ದಾನೆ. ಎಷ್ಟು ಚಂದ! ಈತ ಎದ್ದರೂ ಚಂದ, ಬಿದ್ದರೂ ಚಂದ. ಆಹಾ ಆಹಾ, ವಿದುರ, ನೋಡಿದೆಯಾ ಆತನನ್ನ? ಸುತ್ತಲೂ ಅಂಗರಕ್ಷಕರಿದ್ದಾರೆ, ಯಾರೊಬ್ಬರೂ ಕೂಡ ಅವನನ್ನು ಎತ್ತುವುದಕ್ಕೆ ಬರ್ತಾ ಇಲ್ಲ. ಯಾಕಾಗಿ? ಯಾರಿಗೆ ಯಾವ ಕೆಲಸ ಮಾಡಬೇಕು ಅಂತ ಅಷ್ಟೇ ನಿಯೋಜನೆ ಆಗಿದೆ. ಎತ್ತುವುದಕ್ಕೆ ಯಾರು, ಎನ್ನುವುದಕ್ಕೆ ಯಾರು ಬರುವುದಿಲ್ಲ. ಯಾಕಂದ್ರೆ ಇವನ ಆಜ್ಞೆ ಆಗಲಿಲ್ಲ, ಕಾಯ್ತಾ ಇದ್ದಾರೆ. ಪೀಠ ಸಮೇತನಾಗಿ ಬಂದು ಬಿದ್ದಿದ್ದಾನಲ್ಲ, ನನ್ನ ಚರಣಗಳಿಗೆ ಅದೆಷ್ಟು ನೋವಾಯ್ತಪ್ಪ. ಕೌರವ, ನೀನೇನು ನನ್ನನ್ನು ಈ ರೀತಿಯಲ್ಲಿ ಸ್ವಾಗತಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ನನ್ನ ಚರಣದ ಪರಿಸ್ಥಿತಿ ಏನಾಗಿದೆ ನೋಡು. ಹಿಂದೊಂದು ಕಾಲದಲ್ಲಿ ಶಕಟಾಸುರ, ಧೇನುಕಾಸುರ, ಬಕ, ಪ್ರಲಂಬಾಸುರನನ್ನ ನನ್ನ ಪಾದದಿಂದ ಕುಟ್ಟಿ ಕೊಲ್ಲುವಾಗಲೂ ಇಷ್ಟು ನೋವಾಗಿರಲಿಲ್ವೋ? ಕಾಳಿಂಗನ ಮೊಡುವಂತಹ ಸಂದರ್ಭದಲ್ಲೂ ಕೂಡ ನನ್ನ ಕಾಲುಗಳಿಗಿಷ್ಟು ನೋವಾಗಿರಲಿಲ್ಲವೋ? ಕಾಡು ಮೇಡುಗಳಲ್ಲಿ ಅಡ್ಡಾಡುವಾಗ ನಿಜಕ್ಕೂ ನನ್ನ ಚರಣಗಳಿಗೆ ಇಷ್ಟೊಂದು ನೋವಾದದ್ದಿಲ್ಲ. ಈ ಹೊತ್ತು ನೋವಾಯಿತು ಯಾಕೆ? ನಿನ್ನ ಕೋಮಲವಾದ ಶರೀರ ಮಾತ್ರ ಅಲ್ಲ, ನೀನು ಏರಿ ಅಲಂಕರಿಸಿರುವಂತಹ ಪೀಠ ಸಮೇತನಾಗಿ ಬಂದದ್ದರಿಂದ ನನ್ನ ಚರಣಗಳಿಗೆ ನೋವಾಗುತ್ತಾ ಇದೆ. ಸಾಕಯ್ಯ, ಇನ್ನಾದ್ರೂ ಮಾತಾಡ್ತಾನೋ ಅಂತ ನೋಡ್ತಾ ಇದ್ದೇನೆ ವಿದುರ. ಮಾತಾಡ್ತಾನೋ? ನೋಡೋಣ ನೋಡೋಣ. ಕೃಷ್ಣ ಜನರ ಕೋಪವದೋಡೆ
ಕೃಷ್ಣ, ನೀನು ಬಂದದ್ದು ಯಾವ ರೀತಿಯಲ್ಲಿ? ಹಾ ಭಜನಾ ಸಂಘದ ಸದಸ್ಯರೊಂದಿಗೆ ಬಂದಿದ್ದೀಯಾ? ಆಹಾ ನಿನ್ನ ಭಜನೆ ಮಾಡುವವರು ಹಸ್ತಿನಾವತಿಯಲ್ಲಿ ಇರಬಹುದು, ಹಾ ಆದ್ರೆ ಈ ಕುರುಭೂವರನಾದಂತಹ ಕೌರವನ ಎದುರುಗಡೆ ಹಾ ನಿನ್ನ ಬರುವಿಕೆಗಾಗಿ ಎಷ್ಟು ಆಶಯದಿಂದ ಕೂತ್ಕೊಂಡಿದ್ದ. ಹ್ಮ್ ಅವನನ್ನ ಗಮನಿಸದೆ ಅವನ ಸತ್ಕಾರ್ಯವನ್ನ ತಿರಸ್ಕರಿಸಿ ನೀನು ನೇರವಾಗಿ ಇಲ್ಲಿಗೆ ಬಂದೆ. ವಿದುರನ ಮನೆಗೆ ಬಂದೆ. ಆ ವಿದುರ ಯಾರು? ಕುಲವಿಗೆ ನಾನು ವಿದುರ, ಕುಲವಿಗೆ ನಾನು ವಿದುರನಿಗೆ ಕೃಷ್ಣ ಸಂಧಾನ ವಿಶೇಷ ತಾಳಮದ್ದಲೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಅದರ ರಸವತ್ತಾದಂತಹ ಭಾಗವನ್ನು ಇನ್ನು ಮುಂದಿನ ವಿಭಾಗದಲ್ಲಿ ನೋಡೋಣ. ಈ ನಡುವೆ ಈ ಕಾರ್ಯಕ್ರಮಕ್ಕೊಂದು ಸಣ್ಣ ವಿರಾಮ. मधुरापुरि सदन मृदुवदन मधुसूदन इह स्वागतं कृष्ण चरणागतं कृष्ण स्वागतं कृष्ण चरणागतं कृष्ण मधुरापुरि सदन मृदुवदन मधुसूदन इह स्वागतं कृष्ण चरणागतं कृष्ण स्वागतं कृष्ण चरणागतं कृष्ण. ವಿರಾಮದ ಅನಂತರ ಮತ್ತೆ ಪ್ರೀತಿಪೂರ್ವಕ ಸ್ವಾಗತ. ಕೃಷ್ಣನ ಈ ನೆಲೆವೀಡಂತಹ ಉಡುಪಿಯಲ್ಲಿ ಈ ಹೊತ್ತು ಅಷ್ಟಮಿ ವಿಟ್ಲಪಿಂಡಿಯ ಸಂಭ್ರಮವನ್ನು ಆಚರಿಸ್ತಾ ಇದೆ ಜನಸಮೂಹ. ಭಕ್ತ ಜನರಿಗೆಲ್ಲ ಕೃಷ್ಣನ ತತ್ವ ಚಿಂತನೆಗಳನ್ನು ತಿಳಿಸಿಕೊಡಬೇಕು ಎನ್ನುವಂತಹ ಮಹದಾಸೆಯಿಂದ ಸ್ಪಂದನಾ ವಾಹಿನಿ ನಿಮ್ಮ ಮುಂದೆ ಇಂತಹ ವಿಶೇಷ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದೆ. ಕೃಷ್ಣ ಸಂಧಾನದ ಮುಂದುವರಿದ ಭಾಗವನ್ನು ಇದೀಗ ನೋಡೋಣ. ನಿಮ್ಮ ಮುಂದೆ ಕೃಷ್ಣ ಸಂಧಾನ ತಾಳಮದ್ದಲೆ. ನೀನು ಯಾರ ಜೊತೆ ಬಂದದ್ದು? ಜೋಡಿ ಸರಿಯಾಗಿದೆ. ಒಬ್ಬ ಹೀನ ಕುಲದವ ಗೋವಳ, ಇನ್ನೊಬ್ಬ ಕುಲವಿಹೀನ ಆ ವಿದುರ. ಅಂತಹವರ ಜೊತೆ ನನ್ನ ಆಸ್ಥಾನಕ್ಕೆ ಬಂದಿದ್ದೀರಾ? ಸರಿಯಾಯಿತು. ಇಂತಹ ನೆಲೆಯಲ್ಲಿ ಬಂದಂತಹ ಆ ವಿದುರ ಕುಲವಿಹೀನ ಅವ. ಯಾರು ಕುಲವಿಹೀನ? ಹಾಗೆ ನೋಡಿದರೆ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿ ಗಾಂಧಾರಿಯಲ್ಲಿ ಕೇಳು. ಕುಲಹೀನನೇ ಯಾರು? ಅವರ ಜನ್ಮದಲ್ಲಿ ಅಲ್ಲ, ಅವರ ಹುಟ್ಟುಗುಣ, ಅವರ ಸಂಸ್ಕಾರದಿಂದ ಅವರ ಕುಲ ಉಚ್ಚವೋ ಹೀನವೋ ಎಂದು ಗುರುತಿಸಲ್ಪಡುವುದು. ನಿನಗೆ ಈ ಕುಲಹೀನರ ಹಂಗ್ಯಾಕೆ ಮಾಡುತ್ತೇನೆ ನಿನಗೆ ಶಾಸ್ತಿ. ಈಗೋ ಈ ಕೃಷ್ಣ ಯಾರು ಗೊತ್ತೋ ನಿನಗೆ? ಮುಳುಗುತ್ತಿರುವ ಈ ಮಂದರಗಿರಿಯನ್ನು ಬೆನ್ನು ಕೊಟ್ಟು ರಕ್ಷಿಸಿದ ಮಂದರನ ಧರನಂತೆ ಮುಳುಗುತ್ತಿರುವ ಹಸ್ತಿನಾವತಿಯನ್ನು ಬೆನ್ನು ಕೊಟ್ಟು ರಕ್ಷಿಸಲು ಬಂದಿದ್ದಾನೆ ಶ್ರೀಕೃಷ್ಣ. ಅಂಥವನನ್ನು ಕುಲಹೀನ ಎಂದಿಯ? ಈ ಕುಲಹೀನ ಏನು ಮಾಡುತ್ತಿದ್ದಾನೆಂದು ನೀನು ಈಗ ಕಾಣುತ್ತಿದ್ದೀಯಲ್ಲ. ನೋಡು, ನಿನ್ನ ರಕ್ಷಣೆಗಾಗಿ ಮೈತ್ರಿಯರು ಕೊಟ್ಟಂತಹ ಬಿಲ್ಲು. ಈ ಬಿಲ್ಲನ್ನು ಈಗಲೇ ಮುರಿದು ಸಭಾತ್ಯಾಗ ಮಾಡಿ ಹೋಗುತ್ತೇನೆ ನಾನು. ಸಭಾತ್ಯಾಗ ಮಾಡಿ ಹೋಗುತ್ತೇನೆ. ಕೌರವ, ಅಂತೂ ಒಂದು ಪ್ರಸಂಗ ಮುಗೀತು. ಊಟ ಮಾಡ್ಲಿಲ್ಲ ಅಂತ ಹೇಳಿದ್ಯಲ್ಲ? ಹೌದು, ಅದಕ್ಕೆ ಕಾರಣ ಹೇಳ್ತೇನೆ ಹೇಳು. ಧನುಜರಿ ಪುನಗುತಿಂದ ಹೌದಯ್ಯ. ಧನುಜರಿ ಪುನಗುತಿಂದ ರಾಜರ ಮನೆಗಳಲ್ಲಿ ಗೋಪಾಲಕರಾರೋಗಣೆಗೆ ಯೋಗದರಲ್ಲ ಆಗ್ತಾರೇನೋ? ರಾಜರ ಮನೆಗಳಲ್ಲಿ, ರಾಯರ ಮನೆಯಲ್ಲಿ ಗೋಪಾಲಕರ ಆರೋಗಣೆಗೆ ಯೋಗ್ಯ
ಯೋಗ್ಯತರಲ್ಲ. ಗೋಪಾಲಕರು ಯಾವತ್ತಾದ್ರೂ ಊಟ ಮಾಡುವುದಕ್ಕೆ ಅರ್ಹ ವ್ಯಕ್ತಿಗಳಾಗ್ತಾರೋ? ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈಸೆ. ಅಷ್ಟೇ ಅಲ್ಲದೆ ಆ ಪಾಂಡವರಿಗೆ ಘನ ವಿರೋಧಿ ನೀನಾಗಿದ್ದೀಯ. ಹಾಗಿದ್ದ ಮೇಲೆ ಊಟ ಮಾಡುವುದು ಸರಿಯೋ? ನೀವಿಂದ ಅನಿ ಬರಲಿ ಬಂಧುತ್ವ ಮಾದುದು ತನಗೆ ಕೇಳೈ ಪೇಳ್ವೆ ನಾ ಬಂದೊಲವ. ಹೌದಯ್ಯ, ಪೇಳ್ವೆ ನಾ ಬಂದೊಳವ ನಿನಗೆಂದ. ಆಗ ಆದರ ಪಾಂಡು ಸುತರು ಆದರ ಪಾಂಡು ಸುದರು ದೂಜಿನಲಿ ಮೇದಿನಿಯನು ರಸೋತರು ದೂಜಿನಲಿ ಮೇದಿನಿಯನು ರಸೋತರು. ಆದಿಯಲ್ಲಿ ನಿನಗೆ ಬೇಡ ಭಾಷೆ ತರಿಯಾದು ದೀವರೆಗೆ ಸಿದ್ಧ. ಆದಿಯಲ್ಲಿ ನಿನಗೆ ಬೇಡ ಭಾಷೆ ತರಿಯಾದು ದೀವರೆಗೆ ಸಿದ್ಧ. ಯಾಕೆ ನಮ್ಮ ರಮನೆಯಲ್ಲಿ ಊಟ ಮಾಡಲಿಲ್ಲ ಎನ್ನುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೇನೆ. ಹೌದು. ಇನ್ನು ನಾನು ಬಂದಂತಹ ಕಾರ್ಯ ಉದ್ದೇಶ ಊಟ ಮಾಡುವುದಕ್ಕಾಗಿ ಅಲ್ಲ, ಮತ್ತೆ ಅಥವಾ ನಿನ್ನ ಆತಿಥ್ಯವನ್ನು ಸ್ವೀಕರಿಸುವುದಕ್ಕಾಗಿ ಅಲ್ಲ. ಯಾಕೆ ಹೇಳು? ಹೊತ್ತಿರುವಂತಹ ಕಾರ್ಯವನ್ನ ನಿಭಾಯಿಸುವುದಕ್ಕಾಗಿ, ಸಾಧಿಸಿಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಓಹೋ, ಸಂಧಾನ. ಈ ಹಿಂದೆ ಆದಂತಹ ಒಂದು ಪ್ರಕರಣ, ಹ್ಮ್ ದ್ಯೂತದ ಮೂಲಕವಾಗಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ನಿಭಾಯಿಸಿದಂತಹ ಪಾಂಡವರು ಆ ಬಳಿಕವಾಗಿ ನಿಜವಾಗಿಯೂ ಅರ್ಧ ರಾಜ್ಯವನ್ನು ಹೊಂದುವುದಕ್ಕೆ ಶಕ್ತರಾಗಿದ್ದರು. ಅದನ್ನ ನೀನು ಕೊಡಬೇಕಾಗಿತ್ತು. ಆದರೆ ಕೊಡುವುದಕ್ಕೆ ನೀನು ಶಕ್ತನಲ್ಲ, ಅಥವಾ ಕೊಡುವುದಕ್ಕೆ ನಿನಗೆ ಸಿದ್ಧನಿಲ್ಲ, ಮನಸ್ಸಿಲ್ಲ ಎನ್ನುವಂತಹ ಕಾರಣಕ್ಕೆ ಈ ಹೊತ್ತು ಕೇಳಿ ಪಡೆದುಕೊಂಡು ಹೋಗುವಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಒಳಗಾಗಿದ್ದೇವೆ. ಪಾಂಡವರಲ್ಲಿ ಹಿರಿಯವನಾಗಿರುವಂತಹ ಧರ್ಮರಾಜ ಹೇಳಿ ಕಳುಹಿಸಿದ್ದಾನೆ, ನಿಜವಾಗಿಯೂ ನಮಗೆ ಸೇರಬೇಕಾದಂತಹ, ನಿನಗೆ ಸೇರಿದ್ದಂತಹ ವಸ್ತುವನ್ನ ಅಥವಾ ನಿನಗೆ ಸೇರಿದಂತಹ ರಾಜ್ಯವನ್ನ ಅಂತ ಹೇಳಲಿಲ್ಲ ಅವನು. ನಿಜವಾಗಿಯೂ ನಮಗೆ ಸೇರಬೇಕಾದಂತಹ ಅರ್ಧ ರಾಜ್ಯವನ್ನ ಕೃಷ್ಣ ಸಂಧಾನದ ಮೂಲಕವಾಗಿ ಹೋಗಿ ಪಡೆದುಕೊಂಡು ಬಾ ಅಂತ ನನ್ನನ್ನು ಕಳಿಸಿದ್ದಾನೆ. ಓಹೋ, ಹಾಗಾಗಿ ಸೇರಬೇಕಾದದನ್ನು ಅವರಿಗೆ ಸೇರಿಸುವ ವ್ಯವಸ್ಥೆ ನೀನು ಮಾಡ್ತೀಯ ಅಂತ ಅಂದ್ರೆ ಬಂದ ಕೆಲಸವಾಯಿತು ಅಂತ ಹಿಂತಿರುಗುತ್ತೇನೆ. ಕೇಳಿದೆಯ ಕರ್ಣ? ಕೇಳಿದೆಯ ಕರ್ಣ? ಕೇಳಿದೆಯ ಕರ್ಣ? ಪೂಜನಲಿ ಬಗೆಯ ಸೋತವರಿಗೆನ್ನೋ, ಪೂಜನಲಿ ಬಗೆಯ ಸೋತವರಿಗೆನ್ನೋ ಸಮಾಸವೇನು ಕಡೆಗೆ ನಮ್ಮೊಳಗೆ ಅಳುಗೆನು ಸಂಧಾನಕ್ಕೆ. ಕೇಳಿದೆಯ ಕರ್ಣ ಕೃಷ್ಣನ ಮಾತುಗಳನ್ನ? ಯಾವತ್ತೋ ಉಂಟಾದಂತಹ ಈ ಕಲಹ ಈ ಹೊತ್ತು ವನವಾಸದ ಅಜ್ಞಾತವಾಸದ ನಂತರದಲ್ಲಿ ಮತ್ತೆ ಪಡೆಯುವುದಕ್ಕಾಗಿ ಅರ್ಧ ರಾಜ್ಯವನ್ನು ಪಡೆಯಬೇಕಂತೆ. ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಪಡೆದರೆ ಯುದ್ಧದಲ್ಲಿ ಪಡೆಯಬೇಕು ಎನ್ನುವುದಾಗಿ. ಆ ನಿಟ್ಟಿನಲ್ಲಿ ಈ ಕೃಷ್ಣನನ್ನ ಇಲ್ಲಿಗೆ ಕರೆಸಿದ್ದಾರೆ. ನಿಜಕ್ಕೂ ಕೂಡ ಈ ಚೋರ ಕೃಷ್ಣ, ಇಂತಹ ಈ ಕೃಷ್ಣನನ್ನ ಹೀಗೆ ಬಿಡುವುದೇ? ಹೀಗೆ ಬಿಡುವುದಲ್ಲ. ಆದ್ರಿಂದ ಆತನಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಸಂಧಾನ ಸಂಧಾನ ಎನ್ನುವುದಾಗಿ ಹೇಳ್ತಾ ಇದ್ದೀಯಲ್ಲ ಕೃಷ್ಣ. ಗೋಸುಗ ಬಳಗ ತೆಗಿತಲೆ ಪೊಡವಿಗೋ ಸುಗ ಬಳಗ ತೆಗಿತಲೆ ನಡೆಯಬೇಡ ಕೃತಾಂತನಲ್ಲಿಗೆ. ನೀನು ಒಬ್ಬನೇ ಹೋಗುವುದರ ಆಕ್ಷೇಪ ಇಲ್ಲ, ಇವರನ್ನೆಲ್ಲ ಕರ್ಕೊಂಡು ಹೋಗುದು ಬೇಡ. ಆಹಾ, ಕೊಡು ಕುಶಸ್ಥಳ, ಕುಶಸ್ಥಳವನ್ನ, ವರ ವೃಕಸ್ಥಳ, ವೃಕಸ್ಥಳವನ್ನ, ವಾರಣಾವತಿಯ, ಮೂರನೆಯದಾಗಿ ವಾರಣಾವತಿಯನ್ನ, ಬಿಡು ಬಿಡಲು ಅವಂತಿ ನಗರವ, ನಾಲ್ಕನೆಯ ನಗರವಾಗಿ ಅವಂತಿ ನಗರವನ್ನ, ಒಡನ ಶಕ್ರ ಪ್ರಸ್ಥವನು ಸಗ, ನಿಜವಾಗಿಯೂ ಸೇರಬೇಕಾದಂಥ ಇಂದ್ರಪ್ರಸ್ಥವನ್ನ ಕೊಟ್ರೆ ಸಾಮದೊಳಗಿಂದ, ಸಂಗ್ರಾಮದಿಂದ ಅಲ್ಲ ಸಾಮದಿಂದ, ಅಸುರಾರ್ಯ
ತೋರಿಸಿರುವಂತಹ 5 ಊರುಗಳನ್ನ ನೀನು ಕೊಟ್ರೆ ಆ ಕಾಣಿಸುತ್ತಾ ಇರುವಂತಹ ನಿನ್ನ 2 ಊರುಗಳು ಹಾಗೆಯೇ ಉಳಿತದೆ, ಅರ್ಥಾತ್ ನಿನ್ನ ತೊಡೆಗಳು ಹಾಗೆಯೇ ಉಳಿತದೆ. ನಿಜವಾಗಿಯೂ ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವುದಕ್ಕೆ ನಿನಗೆ ಮನಸ್ಸಿಲ್ಲದಿದ್ರೆ ಆ ಪಾಂಡವರಿಗೆ 5 ಗ್ರಾಮವನ್ನು ಅಥವಾ 5 ಊರುಗಳನ್ನಾದರೂ ಕೊಡು. ಇವರನ್ನೆಲ್ಲವರನ್ನ ಕರೆದುಕೊಂಡು ಯುದ್ಧ ಮುಖೇನ ನೀನು ಆ ಯಮನ ಆಲಯಕ್ಕೆ ಹೋಗಿ ಸೇರುವುದು ಬೇಡ. ಇದು ಧರ್ಮರಾಯನ ಔದಾರ್ಯ ಅಂತ ಭಾವಿಸು. 5 ಊರುಗಳನ್ನಾದ್ರೂ ಕೊಡಯ್ಯ. ಕೃಷ್ಣ ಆ ಸಲುಗೆ ಮಾತ ನುಡಿದು ಬೆಟ್ಟ ತಿನ್ನದೆನ್ನೋಳು, ಸಲುಗೆ ಮಾತ ನುಡಿದು ಬೆಟ್ಟ ತಿನ್ನದೆನ್ನೋಳು. ಎಂತಹ ಪಾತಕ ಕೃತ್ಯಕ್ಕೆ ಮುಂದಾಗಿ ಬಿಟ್ಟಿಯೋ ಕೌರವ. ಎಲಬು ಪಾತಕಿ ಬರಿದೆ ತಾಯದೆ ಛೇ, ಎಲಬು ಪಾತಕಿ ಬರಿದೆ ಸಾಯದೆ. ನೀನು ಬರೀದೇ ಸಾಯಬಾರದು. ನೀನು ಪಾತಕಿ ಬರಿದೆ ಸಾಯದೆ ಹಾ, ಹಾ. ಒಲಿದು ಪಾಂಡವರುಗಳ ಕೂಡಿಕೋ. ಇನ್ನಾದ್ರೂ ಮನಸ್ಸು ಮಾಡಯ್ಯ. ಒಲಿದು ಪಾಂಡವರುಗಳ ಕೂಡಿಕೋ. ಸೇರಿಕೊಂಡ್ರೆ ಒಲಿಸಲಾರೆನು ನಾನು ನಾನು ನಿನ್ನನು ಕೊಲಿಸಲಾರೆನು. ಸರ್ವಥಾ ಕೊಳುಗೊಳ್ಳದಿ ನಿನ್ನ ಆರಿಗರು ಬೋತಳದಿ ನಿನ್ನಯ ಬೋರಿ ಭಾಗ್ಯದ ಪೋಲುವೆಗೆ ನಾ ಸಾರಿದೆನು ಬಿಟ್ಟು ಮನದ ಭ್ರಮಿತ ಕಾರವನ್ನು. ಪತನಶೀಲವಾದ್ದರಿಂದಲೇ ಇದಕ್ಕೆ ಪಾತಕ ಅಂತ ಹೆಸರು. ಪಾಂಡವರ ಪಕ್ಷದಿಂದ ಬಂದಂತಹ ರಾಯಭಾರಿಯನ್ನ ಹೇಗೆ ನೋಡಿಕೊಳ್ಳಬೇಕು ಎನ್ನುವಂತಹ ಒಂದು ಸಾಮಾನ್ಯ ಜ್ಞಾನವು ನಿನಗಿಲ್ಲದೆ ಹೋಯ್ತಲ್ಲ. ರಾಯಭಾರಿಯಾಗ ಬಂದ ನನ್ನನ್ನು ಕಟ್ಟುವುದಕ್ಕೆ ಆಜ್ಞೆ ಮಾಡುತ್ತೀಯಲ್ಲ. ನಿನ್ನ ಮತಿಯನ್ನು ತೋರಿಸಿಕೊಡುತ್ತಾ ಇದೆ, ನಿನ್ನ ಸಂಸ್ಕಾರ ವಿಹೀನತೆಯನ್ನು ತೋರಿಸಿಕೊಡುತ್ತಾ ಇದೆ. ಕಟ್ಟುವುದಕ್ಕೆ ಅಪ್ಪಣೆ ಮಾಡಿದೆಯಲ್ಲ, ಕಟ್ಟುವುದಕ್ಕೆ ಆಯ್ತು ನಿನ್ನ ಹತ್ತಿರ? ನಾನು ಅಪ್ರಮೇಯನಿದ್ದೇನೆ, ನಾನು ಅಚ್ಯುತನಿದ್ದೇನೆ, ನಾನು ಅನಂತನಿದ್ದೇನೆ ಎನ್ನುವುದನ್ನು ಇಡೀ ಸಭೆಯಲ್ಲಿದ್ದವರಿಗೆಲ್ಲರಿಗೂ ತೋರಿಸಿಕೊಟ್ಟಿದ್ದೇನೆ. ಹುಟ್ಟು ಕುರುಡನಾದ ನಿನ್ನ ತಂದೆಗೂ ನನ್ನ ಈ ರೂಪವನ್ನು ನೋಡುವುದಕ್ಕೆ ಸಾಧ್ಯ ಆಯಿತು. ಆದರೆ ಜ್ಞಾನದಲ್ಲಿ ಕುರುಡನಾದಂತಹ ನೀನು, ಜ್ಞಾನಾಂಧನಾದ ನಿನಗೆ ನನ್ನ ರೂಪವನ್ನು ನೋಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಿನ್ನ ಹಣೆ ಬರಹವೇ ಕಾರಣ. ಇರಲಿ, ಇನ್ನೂ ಒಂದು ಮಾತುಗಳನ್ನು ನಿನಗೆ ಹೇಳ್ತೇನೆ. ಪಾಪ ಆ ಪಾಂಡವರು ಇಟ್ಟಂತಹ ಬೇಡಿಕೆಯನ್ನು ನೀನು ಪುರಸ್ಕರಿಸಿದೆ ಅಂತ ಅಂದರೆ, ಪಾಂಡವರನ್ನು ನೀನು ಓಲೈಸುವುದಕ್ಕೆ ಮುಂದಾದೆ ಅಂತ ಅಂದರೆ, ಕೊಲ್ಲುವುದು ಪಾಂಡವರಲ್ಲ, ಸಾಯುವುದು ನೀನಲ್ಲ, ಕೊಲ್ಲಿಸುವವ ನಾನಿದ್ದೇನೆ ಇಲ್ಲಿ. ಯಾವುದೇ ರೀತಿಯಲ್ಲಿ ನಿನಗೆ ತೊಂದರೆ ಆಗದೇ ಇದ್ದ ಹಾಗೆ ನಾನು ನಿನ್ನನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ. ಅದಿಲ್ಲದಿದ್ದರೆ ನಾನೇ ನಿನ್ನನ್ನು ಕೊಲ್ಲಿಸುವುದಕ್ಕೆ ಮುಂದಾಗ್ತೇನೆ. ಎಚ್ಚರ ಎಚ್ಚರ. ಕೃಷ್ಣ ಪನುಡಿಯನ ರೀತಿಗೆ ಧನುಜರಿಪೋ ನೀ ಇಳೆಯ ಭಾರವನು ನಿಜಲವತರಿಸಿರುವ ಮಾಯಾ ಮನುಜನೆಂದು ಕೃಷ್ಣ, ನಿನ್ನ ಬಗ್ಗೆ ನನಗೆ ಗೊತ್ತಿದೆ. ನಿನ್ನ ಅಂತಃಸತ್ವ ಏನೋ ಎನ್ನುವುದನ್ನು ತಿಳಿದುಕೊಂಡಿದ್ದೇನೆ. ಆದರೆ ಏನು ಮಾಡೋಣ ಹೇಳಿ. ನನ್ನ ಈವರೆಗಿನ ಬದುಕಿನಲ್ಲಿ ನಾನು ಹುಟ್ಟಿದ್ದೇ ಹೀಗೆ ಇಂತಹ ಚಿಂತನೆಯನ್ನೇ ಮಾಡಿಕೊಂಡು, ಅಂತಹ ಹಿನ್ನೆಲೆಯಲ್ಲಿ ಅದನ್ನೇ ಇಟ್ಟುಕೊಂಡು ಇದುವರೆಗೆ ರಾಜ್ಯಾಡಳಿತವನ್ನು ನಡೆಸುತ್ತಾ ಬಂದಿದ್ದೇನೆ. ಹುಟ್ಟಿಸಿದವ ನೀವಲ್ವೇ? ಆದ್ದರಿಂದ ಅಂತಹ ಪ್ರವೃತ್ತಿಯನ್ನೇ ಇಟ್ಟುಕೊಂಡು ನಾನು ಮುಂದುವರಿತಾ ಬಂದಿದ್ದೇನೆ. ಆದ್ರಿಂದ ನೀನು ಏನು, ನಿನ್ನ ಅಂತಃಸತ್ವ ಏನು ಎನ್ನುವುದು ನನಗೆ ಗೊತ್ತಿದೆ. ಆದ್ರಿಂದ ಅರಿತು ಮಾತಾಡ್ತಾ ಇದ್ದೇನೆ ಕೃಷ್ಣ. ಯಾವತ್ತೂ ಕೂಡ ಈ ಜಗತ್ತಿನ ಎಲ್ಲ ತಲ್ಲಣಗಳಿಗೆ, ಎಲ್ಲ ಆಗುಹೋಗುಗಳಿಗೆ ನೀನೇ ಕಾರಣ ಎನ್ನುವುದನ್ನು ತಿಳಿದುಕೊಂಡಿದ್ದೇನೆ. ಆದ್ರಿಂದ
ಅರಿತಿಹೇ ನಾನು ನಿನ್ನನ್ನ. ಆ ಕಾರಣದಿಂದ ಮಾಯಾ ಮನುಜನಾಗಿ ನೀನು ಬಂದಿದ್ದೀಯ. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಈ ತಲೆಯನ್ನ ನಿನ್ನ ಪಾದತಲಕ್ಕೆ ಅರ್ಪಿಸುವಂತಹ ಹಿನ್ನೆಲೆಯಲ್ಲಿಯೇ ನನ್ನ ತೀರ್ಮಾನವನ್ನ ಮಾಡ್ತಾ ಇದ್ದೇನೆ. ಕಲಗದಲ್ಲಿ ನಿನ್ನಡಿಯೋಳೆಂದ ತಲೆ ಜನೈದ ಸಮರ್ಪಿಸುವೆ. ಇದು ನಿನ್ನ ಕೊನೆಯ ನಿರ್ಧಾರವಾ? ಕಲಗದಲ್ಲಿ ನಿನ್ನಡಿಯೋಳೆನ್ನ ತಲೆಯ ಐದೆ ಕೃಷ್ಣ. ಇದ ಕಳುಕೆ ದಿಟವೆಂದೆನುತ ವೀಳ್ಯವನಿತ್ತ ಅಚ್ಚುದಗೆ ಕೃಷ್ಣ, ಹಾ, ನೀನು ಸಂಧಾನಕ್ಕಾಗಿ ಬಂದಿದ್ದಿ. ಇಂತಹ ಸಂದರ್ಭದಲ್ಲಿ ಈ ಕೌರವನ ಕೊನೆಯ ನಿರ್ಧಾರ ಏನು ಎನ್ನುವುದನ್ನ ಈಗ ಹೇಳ್ತಾ ಇದ್ದೇನೆ ಕೇಳು. ಹಾ, ನನಗೆ ಬೇಕಾದ್ದು ಈ ಭೂಮಿಯ ಒಡೆಯತ್ವ ಮಾತ್ರ. ಅಂತಹ ಹಿನ್ನೆಲೆಯಲ್ಲಿ ಆ ನೆಲೆಯಲ್ಲಿಯೇ ನನ್ನ ಬದುಕನ್ನ ಸಾಗಿಸುತ್ತಾ ಸಾಕ್ತೇನೆ. ಆದ್ರಿಂದ ನೀನು ಬಂದಂತಹ ಕಾರಣ ಸಂಧಾನ. ನಾನು ಸಂಗ್ರಾಮವನ್ನೇ ನಿಶ್ಚಯಿಸಿ ರಣವೀಳ್ಯವನ್ನ ಕೊಡುತ್ತಾ ಇದ್ದೇನೆ. ಪಂಚ ಪ್ರಾಣಗಳ ಹಿನ್ನೆಲೆಯಲ್ಲಿ 5 ವೀಳ್ಯದ ಎಲೆಯನ್ನ ಇಟ್ಟು ಏಕಮುಖವಾದಂತಹ ಚಿಂತನೆಯನ್ನ ಇಟ್ಟುಕೊಂಡ ನೆಲೆಯಲ್ಲಿ ಅಡಿಕೆಯನ್ನ ಒಂದನ್ನ ಇಟ್ಟಿದ್ದೇನೆ. ರಣವೀಳ್ಯವನ್ನ ಕೊಟ್ಟಿದ್ದೇನೆ. ಆ ಮೂಲಕವಾಗಿ ಈ ಕೌರವನ ತಲೆಯನ್ನ ನಿನ್ನ ಪಾದತಲಕ್ಕೆ ಸಮರ್ಪಿಸ್ತೇನೆ. ಆ ಮೂಲಕವಾಗಿ ಹುಟ್ಟಿದ ನೆಲೆಯಲ್ಲಿಯೇ ಆ ಬದುಕನ್ನ ಸಾರ್ಥಕಗೊಳಿಸುವಂತಹ ನಿಟ್ಟಿನಲ್ಲಿ ಮುಕ್ತಿಗಾಮಿನಿಯಾಗಿ ನಿನ್ನಡೆಗೆ ಬರುತ್ತೇನೆ. ಆದ್ರಿಂದ ಇಂತಹ ಈ ವೀಳ್ಯಕ್ಕೆ ಎಷ್ಟು ರಕ್ತ ಬರಬೇಕು ಆ ಹಿನ್ನೆಲೆಯಲ್ಲಿ ಸುಣ್ಣವನ್ನ ನೀನೇ ಬೆರೆಸು. ಈಗೋ ಈ ತಲೆಯನ್ನ ನಿನ್ನ ಪದತಲಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಹಣೆ ಬರಹಕ್ಕೆ ಹೊಣೆ ಯಾರು? ಯದ್ ಭಾವೋ ತದ್ ಭವತಿ. ಬರ್ತೇನೆ. ಕರದಳು ಪರಶುಭ ಶಾಂಕುಶಧಾರಿಗೆ ಗರುಜದಿ ಭಕ್ತರ ಪೊರೆ ಭವಗ ಪುರಗಭೂಷಣನ ಸುಕುಮರ ಗಜವದನನ ಚರಣ ಕಮಲಕ್ಕೆ ಅರತಿ ಜತ್ತಿರೆ ಅರತಿ ಬೆಳಗಿರ ಗದಮುಖದ ಬಗೆ ಗಣಪಗ ಕೃಷ್ಣ ಸಂಧಾನ ಎನ್ನುವಂತಹ ತಾಳಮದ್ದಲೆಯನ್ನು ನೀವು ನೋಡ್ತಾ ಇದ್ದೀರಿ. ಈ ತಾಳಮದ್ದಲೆ ತನ್ನದೇ ಆದಂತಹ ಮಹತ್ವವನ್ನು ಪಡೆದಿರುವಂಥದ್ದು. ಕೃಷ್ಣನಿಗೂ ಯಕ್ಷಗಾನಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಈ ಹಿನ್ನೆಲೆಯಲ್ಲಿ ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ವಿಟ್ಲಪಂಡಿಯ ಶುಭ ಸಮಯದಲ್ಲಿ ಇಂತಹ ಕಾರ್ಯಕ್ರಮವನ್ನು ಸ್ಪಂದನಾ ವಾಹಿನಿ ಸಾದರಪಡಿಸ್ತಾ ಇದೆ. ಇಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳು ಸ್ವಾಗತಂ ಕೃಷ್ಣ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಮುಂದುವರಿತಾ ಹೋಗ್ತಾ ಇರ್ತವೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮಗಿದು ಪ್ರೀತಿಪೂರ್ವಕ ಧನ್ಯವಾದ. ನಮಸ್ತೆ. मधुरापुरि सदन मृदुवदन मधुसूदन इह स्वागतं कृष्ण चरणागतं कृष्ण स्वागतं कृष्ण चरणागतं कृष्ण.